ಕೃಷ್ಣನಗರದ BSNL ಉದ್ಯೋಗಿ ಶ್ರೀ ನಾಗೇಶ್ ತುಕೋಟ್ ಮತ್ತು ಶ್ರೀಮತಿ ದಿವ್ಯಾ ನಾಗೇಶ್ ದಂಪತಿಗಳ ಹಿರಿಯ ಪುತ್ರನಾಗಿರುವಂತಹ ಅರುಣ್ ಉಳ್ಳಾಳ್ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳವರು. ಸಾಹಿತ್ಯದಲ್ಲಿ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಅಮೃತ ಸೋಮೇಶ್ವರ್ ಅವರ ಅಚ್ಚುಮೆಚ್ಚಿನ ಶಿಷ್ಯರಾಗಿರುವ ಇವರು ಪದ್ಮಶ್ರೀ ಪದ್ಮಭೂಷಣ ಡಾಕ್ಟರ್ ಜೇಸುದಾಸ್ ಬಡಗದ ಗಾನ ವಿದ್ವಾನ್ ಶ್ರೀ ವೆಂಕಟಕೃಷ್ಣ ಭಟ್ರವರ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿ. ತುಕೋಟ್ ಪೆರ್ಮಣ್ಣೂರಿನ ಸಂತ ಸೆಬಾಸ್ಟಿಯನ್ ಸಮೂಹ ಸಂಸ್ಥೆಗಳ ಪದವಿ ಪೂರ್ವವರೆಗಿನ ಶಿಕ್ಷಣ ಪಡೆದ ಅರುಣ್ ಉಳ್ಳಾಳ್ ಅವರು ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ BA ಪದವಿ, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ಶ್ರೇಣಿಯೊಂದಿಗೆ MA ಪದವಿ, ಬಳ್ಳಾರಿಯ ಹಂಪಿ ವಿಶ್ವವಿದ್ಯಾನಿಲಯದಿಂದ ಪ್ರಥಮ ಶ್ರೇಣಿಯೊಂದಿಗೆ ಉನ್ನತ MPhil ಪಡೆದು ಪದವಿ, ದೆಹಲಿಯ UGCಯಿಂದ ರಾಷ್ಟ್ರ ಮಾನ್ಯತೆಯ NET ಪದವಿಗಳನ್ನ ಪಡೆದಿರುತ್ತಾರೆ. ಪ್ರಸ್ತುತ ತುಕೋಟಿನ ಸಂತ ಸೆಬಾಸ್ಟಿಯನ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದು, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಖ್ಯಾತ ವಿದ್ವಾಂಸಕ ಪ್ರೊಫೆಸರ್ ಕೆ ಚೆನ್ನಪ್ಪಗೌಡರ ಮಾರ್ಗದರ್ಶನದಲ್ಲಿ ಭಗವತಿ ಆರಾಧನೆ ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದಲ್ಲಿ ಅತ್ಯುನ್ನತ ಡಾಕ್ಟರೇಟ್ ಪದವಿ PhD ಅಧ್ಯಯನ ನಡೆಸುತ್ತಾ ಇದ್ದಾರೆ ಮತ್ತು ಸಂಶೋಧಕರಾಗಿದ್ದಾರೆ. ಅರುಣ್ ಉಳ್ಳಾಳ್ ನಮ್ಮ ಸುನೀತಾ ಜಯಂತರ್ನ ತಂಡಡು ಒಂದು ನಿರೂಪಕೆಯಾದ ಈ ಜವನನೆ ಅನುಸರು ತೂತೀನಿ ಭಾರಿ ಪೊರ್ಲುದ ನಿರೂಪಣೆ ಎಂಚ ಮದಿಪು ಪರೋಲಿ ಎಂಚ ಒಂಜಿ ಸಮನ್ವಯದ ಪಾತ್ರ ಪರೋಲಿ ಸಮಾಪನದ ಪಾತ್ರ ಪರೋಲಿ ಪಲ್ಪನೈತ ಬಗೆಟ್ ಅರ್ಥಪೂರ್ಣವಾದ ಮಾದರಿ ಆಯ್ನಂಚಿನ ಒಂಜಿ ಗುರುಕಾರಂಭದ ಮದಿಪು ಕೊಡ್ತೇರು ಜೋರಾದ ತಾಟಿ ಮುಟ್ಟುದು ಮಂದರೆ ಬಂತೊಂದುಲ್ಲ ಕಾರಣ ನನ್ನ ದುಂಬುಗಳ ಮಾರ್ಗದರ್ಶನ ಈ ಕ್ಷೇತ್ರದ ಅಭಿವೃದ್ಧಿಗೆ ಉಪ್ಪಡೆ ಪರೊಂದು ನನ್ನ ದುಂಬು ವಿಶೇಷವಾಗಿ ಈತು ನೆಟ್ಟ ಬಾರಿ ಪೊರ್ಲುದ ಕಾರ್ಯಕ್ರಮ ನಡೆತಲು ಬಂದರೆ ಒಂಜಿ ಕಾರ್ಯಕ್ರಮ ಪಲ್ಪನವು ಆಯಾ ಕಾಲದೊಟ್ಟಿಗೆ ಸಂಬಂಧದಿ ಒಡಿಗೆ ನಮಗೆ ಗೊತ್ತುಂಡು ಇಡೀ ಊರು ಒಂಜಿ ಕಲಂಕಡಿ ಇರಲಕ್ಕ ಆತನು ಕೆಲವೇರು ಮಡೆಂಜಿ ಲಕ್ಕ ಪೋಯಿನವನು ಪೂರ ಕೆಸರ್ಲಕ್ಕ ಒಂದು ಆಂಡ ಆ ಪೊರ್ತುಡು ಈ ಸಿಮಗಾಡಿ ಬೀಜುನಂಚಿನ ಚಳಿಗಾಲದ ಈ ಪೊರ್ತುಡು ಉಳಿಯಡು ಒಂಜಿ ಕಾರ್ಯಕ್ರಮ ಆಪುಂಡು ಒಂಜಿ ಸೌಹಾರ್ದದ ಸಂದೇಶ ಊರಿಗೂ ಕೊರ್ಪುಣದು ಪನೋಲಿ ದಪಂಡ ಅಂತೋಣಿನ ಗೌರವದ ಮುಖೇನ ಸೌಹಾರ್ದತೆದ ಸಾಮರಸ್ಯದ ಐಕ್ಯತೆಯನ್ನು ಒಲಿಪ ಒಂದು ಬತ್ತಿನಂಚಿನ ಉಳಿಯದ ಮಣ್ಣು ಇನಿ ಈ ವರ್ಷಂತಿಗೆದ ಆಚರಣೆದೊಟ್ಟಿಗೆ ಇಡೀ ಊರುಡು ಶಾಂತಿ ಸಮನ್ವಯ ಆವಡು ಪರಪುರಂಜಿ ಆಶಯನ್ನು ವ್ಯಕ್ತಪಡಿಸೋದುಂಡು. ಉಳಿಯದ ಪದದ ಬಗ್ಗೆ ಆತಿನ ಚರ್ಚೆ, ಧರ್ಮದ ವಿಚಾರದ ಬಗ್ಗೆ ಆತಿನ ಚರ್ಚೆ, ಇದು ಮಾತ್ರ ಒಟ್ಟು ಈ ಧಾರ್ಮಿಕ ಸಭೆ ಊರಿಗೂ ಗುರುತಿನಂಚಿನ ಸಂದೇಶ ಅವು ಇದರ ಫಲಶ್ರುತಿ.